ಕಾರ್ಕಳ ಪರಶುರಾಮ ಥೀಮ್ ಪಾರ್ಕ್ ಅವ್ಯವಹಾರ ಪ್ರಕರಣದ ಹಿನ್ನೆಲೆ ನಕಲಿ ಕಂಚಿನ ಮೂರ್ತಿ ನಿರ್ಮಿಸಿದ ಶಿಲ್ಪಿ ಕೃಷ್ಣ ನಾಯ್ಕ್ ಅರೆಸ್ಟ್ ಆಗಿದ್ದು, ಆರೋಪಿ ಕೃಷ್ಣ ನಾಯ್ಕ್ ಕಾರ್ಕಳ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಕಾರ್ಕಳ ನಗರ ಪೊಲೀಸರು. ಕಾರ್ಕಳ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸರು ಪುದುಚೇರಿಯ ಮಾಹೆಯಲ್ಲಿ ಶಿಲ್ಪಿ ಕೃಷ್ಣ ನಾಯ್ಕ್ 45 ವರ್ಷ ಬಂಧನವಾಗಿತ್ತು. 7 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿದ ಕಾರ್ಕಳ ನ್ಯಾಯಾಲಯ ಮೂರ್ತಿ ನಿರ್ಮಾಣದ ಹೊಣೆ ಹೊತ್ತಿದ್ದ ಕ್ರಿಶ್ ಆರ್ಟ್ ವರ್ಲ್ಡ್ನ ಕೃಷ್ಣ ನಾಯ್ಕ್ ನಕಲಿ ಮೂರ್ತಿ ನಿರ್ಮಾಣ ಆರೋಪದಲ್ಲಿ ನಲ್ಲೂರಿನ ಕೃಷ್ಣ ಶೆಟ್ಟಿ ದೂರಿನ ಅನ್ವಯ ಬಂಧನ ಜಾಮೀನಿಗಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಕೃಷ್ಣ ನಾಯ್ಕ್ ಜಾಮೀನು ತಿರಸ್ಕರಿಸಿದ್ದ ಉಡುಪಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೈಲೂರಿನಲ್ಲಿ ಉಮ್ಮಿಕಲ್ ಬೆಟ್ಟದಲ್ಲಿರುವ ಪರಶುರಾಮ ಥೀಮ್ ಪಾರ್ಕ್. ಕೃಷ್ಣ ನಾಯ್ಕನನ್ನ ನಿನ್ನೆ ಕೇರಳದ ಕ್ಯಾಲಿಕಟ್ನಿಂದ ಪೊಲೀಸರು ಬಂಧಿಸಿ ಕಾರ್ಕಳ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕಾರ್ಕಳ ನ್ಯಾಯಾಲಯ ಅವರಿಗೆ 7 ದಿವಸಗಳ ಕಸ್ಟಡಿಯನ್ನು ನೀಡಿದೆ ಅನ್ನುವಂಥ ಸುದ್ದಿ ಈಗ ತಾನೇ ಬಂದಿದೆ. ಇದು ನಿಜವಾಗಿಯೂ ಪರಶುರಾಮನ ಆಶೀರ್ವಾದದಲ್ಲಿ ಪರಶುರಾಮನ ನಕಲಿಯ ಪ್ರತಿಮೆಯ ವಿರುದ್ಧವಾಗಿ ನಡೆದ ಹೋರಾಟಕ್ಕೆ ಒಂದು ಸಿಕ್ಕಿದ ಮೊದಲ ಜಯ ಅಂತ ನಾನು ಭಾವಿಸ್ತೇವೆ. ನಾವು ಮೊದಲಿಂದಲೂ ಕೂಡ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರ ಚುನಾವಣೆಯ ಉದ್ದೇಶ ಇಟ್ಕೊಂಡು ಬೈಲೂರಿನ ಉಮ್ಮಿಕಲ್ ಬೆಟ್ಟದ ಮೇಲೆ ನಕಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥ ದೂರುಗಳನ್ನು ಮತ್ತು ಹೋರಾಟಗಳನ್ನು ಪ್ರತಿಭಟನೆಗಳಿಂದ ಮಾಡಿದ್ದೆವು. ಆನಂತರ ಕಾರ್ಕಳದ ಬಜಗೋಳಿಯ ಕೃಷ್ಣ ನಾಯ್ಕ